ತೆಂಗಿನ ಗೆರಟೆ ಅಂದ್ರೆ ಯಾರಿಗೂ ಬೇಡವಾದ ತ್ಯಾಜ್ಯವೇ ಸರಿ. ಆದರೆ ಇಲ್ಲೊಬ್ಬರು ಜಾದೂಗಾರರು ತಮ್ಮ ಕೈಚಳಕದಿಂದ ಎಸೆಯಲ್ಪಡುವ ತೆಂಗಿನ ಗೆರಟೆಯಲ್ಲಿಯೇ ಸುಂದರ ಕಲಾಕೃತಿಯನ್ನ ರಚನೆ ಮಾಡಿ ಎಲ್ಲರನ್ನ ನಿಬ್ಬೆರಗಾಗಿಸಿದ್ದಾರೆ. ಹೌದು, ನಗರದ ಕಿನ್ನಿಗುಳಿ ಸಮೀಪದ ಗೋಳಿಚೋರ ಎಂಬಲ್ಲಿನ ನಿವಾಸಿ ಲೋಲಾಕ್ಷ ಎಂಬ ಜಾದೂಗಾರರೊಬ್ಬರ ಕೈಯಲ್ಲಿ ತೆಂಗಿನ ಗೆರಟೆಯ ಸುಂದರ ಕಲಾಕೃತಿಯಾಗಿ ಜೀವಕಳೆ ತಳೆದಿದೆ. ಕೊರೋನಾ ಲಾಕ್ಡೌನ್ ಒಂದಷ್ಟು ಕಾಲ ಎಲ್ಲರನ್ನ ಮನೆಯಲ್ಲೇ ಲಾಕ್ ಮಾಡಿತ್ತು. ಈ ಸಂದರ್ಭ ಅವರು ಕೈಕಟ್ಟಿ ಕೂರದೆ ಏನಾದರೂ ಮಾಡಬೇಕೆಂದು ಯೋಚನೆ ಮಾಡಿದ್ದಾರೆ. ಆಗ ಹೊಳೆದದ್ದೇ ತೆಂಗಿನ ಗೆರಟೆಯಲ್ಲಿ ಅವರಿಗೆ ಕಲಾಕೃತಿಗಳನ್ನ ಯಾಕೆ ಮಾಡಬಾರದೆಂದು ಆಲೋಚಿಸಿದ್ದಾರೆ. ಅದನ್ನ ಕಾರ್ಯಗತಗೊಳಿಸಲು ಗೆರಟೆಯಲ್ಲಿ ಕಲಾಕೃತಿಗಳನ್ನ ರಚಿಸುತ್ತಾ ಹೋಗಿದ್ದಾರೆ. ವಿಶೇಷವೆಂದರೆ ಗೆರಟೆಗಳನ್ನ ಬೇಕಾದ ಆಕಾರಕ್ಕೆ ಕತ್ತರಿಸಲು ಇವರು ಯಾವುದೇ ತಾಂತ್ರಿಕ ಸಾಧನಗಳನ್ನ ಬಳಸದೆ ಸಣ್ಣ ಪುಟ್ಟ ಗರಗಸ, ಹ್ಯಾಕ್ಸೋ ಬ್ಲೇಡ್, ಅರ, ಕಟ್ಟರ್ ಬಳಸಿದ್ದಾರಂತೆ. ಈ ಕಲಾಕೃತಿಗಳ ರಚನೆಯಿಂದ ತಮ್ಮ ಮನಸ್ಸಿಗೆ ತೃಪ್ತಿ ನೀಡಿದೆ ಎನ್ನುತ್ತಾರೆ ಲೋಲಾಕ್ಷ ಅವರು. ನನ್ನ ಸ್ವಯಂ ನಿವೃತ್ತಿಯ ನಂತರ ನಾನು ಸ್ವಲ್ಪ ಟೈಮ್ ಮನೆಯಲ್ಲೇ ಇರಬೇಕಾದ್ರೆ ಅದೇ ಟೈಮಲ್ಲಿ ಕೊರೋನಾ ಬಂದುಬಿಡ್ತು. ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ನನಗೆ ಸಮಯ ಹೇಗೆ ಒಂದು ಸದುಪಯೋಗ ಮಾಡುವುದಂತ ಹೇಳಿ ನನ್ನ ಮನಸ್ಸಿಗೆ ಹೊಳೆಯಲಿಲ್ಲ. ಆಗ ನಾನು ಆಲೋಚನೆ ಮಾಡಿದ್ದೆ, ಈ ಗೆರಟೆಯನ್ನು ಉಪಯೋಗಿಸಿ ಯಾಕೆ ಕಲಾಕೃತಿಗಳನ್ನು ತಯಾರಿಸಬಾರ್ದು ಅಂತ ಹೇಳಿ ನನ್ನ ಮನಸ್ಸಿಗೆ ಹೊಳೆಯಿತು. ಅದೇ ರೀತಿ ನಾನು ಮೊದಲು ಒಂದೆರಡು ಐಟಮ್ಗಳನ್ನು ತಯಾರಿಸಿದೆ. ಮೊದಲನೇದಾಗಿ ನಾನು ಒಂದು ಆಮೆ ಮಾಡಿದ್ದೆ, ಫಸ್ಟ್ ನನ್ನ ಐಟಮ್ ಆಗಿ. ಮತ್ತು 2-3 ಬಗೆಯ ಪ್ರಾಣಿ, ಮೀನು ಹೀಗೆ ಮಾಡ್ತಾ ಹೋದೆ. ಇದನ್ನು ನೋಡಿದ ನನ್ನ ಮಿತ್ರರು ನನಗೊಂದು ಸಲಹೆ ನೀಡಿದ್ರು, ನೀನು ಯಾಕೆ ಇದನ್ನೇ ಒಂದು ಸವಾಲಾಗಿ ಸ್ವೀಕರಿಸಿ ಬೇರೆ ಬೇರೆ ಐಟಮ್ಗಳನ್ನು ಮಾಡಬಾರ್ದು ಅಂತೇಳಿ. ಅದೇ ರೀತಿ ನಾನು ಸ್ವಯಂ ಒಂದು ನಿರ್ಧಾರ ತಗೊಂಡು ನಾನು ಈ ಎಲ್ಲ ಕಲಾಕೃತಿಗಳನ್ನು ರಚಿಸಿದೆ. ಈ ಕಲಾಕೃತಿಗಳನ್ನು ರಚಿಸಬೇಕಾದ್ರೆ ನಾನು ಯಾವುದೇ ಒಂದು ಎಲೆಕ್ಟ್ರಿಕಲ್ ಟೂಲ್ಸ್ ಅನ್ನು ಉಪಯೋಗಿಸಿಲ್ಲ, ಬರೀ ಹ್ಯಾಂಡ್ ಟೂಲ್ಸ್ ಅಂತ ಹೇಳಿದರೆ ಇದರಲ್ಲಿ 2-3 ಬಗೆಯ ಗರಗಸ, ಆಕ್ಸೋ ಬ್ಲೇಡ್, ಮತ್ತು ಅರ, ಫೈಲ್ಸ್, ಕಟ್ಟರ್ ಇಷ್ಟು ಮಾತ್ರ ಉಪಯೋಗಿಸಿ ಇಷ್ಟೆಲ್ಲ ಐಟಮ್ಗಳನ್ನು ನಾನು ಮಾಡಿದೆ. ಲೋಲಾಕ್ಷ ಅವರು ತೆಂಗಿನ ಗೆರಟೆಯಲ್ಲಿ ಮೀನು, ಆಮೆ, ದೀಪ, ಬಟ್ಟೆ, ಬುಟ್ಟಿ, ಟೀ ಕಪ್, ಸೈಕಲ್, ಸ್ಕೂಟರ್, ಗೂಬೆ ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 75ಕ್ಕೂ ಅಧಿಕ ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅಲ್ಲದೆ ವಿವಿಧ ಬಗೆಯ ಸೌಟುಗಳನ್ನ ರಚಿಸಿದ್ದಾರೆ. ಲೋಲಾಕ್ಷ ಅವರು ವೃತ್ತಿಯಲ್ಲಿ ಬಿಎಸ್ಎನ್ಎಲ್ನಲ್ಲಿ ಉದ್ಯೋಗಿಯಾಗಿದ್ರು. ಪ್ರವೃತ್ತಿಯಲ್ಲಿ ಜಾದೂಗಾರ ಮಾತ್ರವಲ್ಲ, ಮೆಜಿಷಿಯನ್ ಪರಿಕರಗಳನ್ನ ತಯಾರಿ ಮಾಡುತ್ತಿದ್ರು. ನಿವೃತ್ತಿಯ ಸಂದರ್ಭದಲ್ಲಿ ಲಾಕ್ಡೌನ್ ಉಂಟಾಗಿರುವುದರಿಂದ ಈ ರೀತಿಯಲ್ಲಿ ಕಲಾಕೃತಿಗಳನ್ನ ರಚಿಸುತ್ತಾ ತಮ್ಮ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.